ಕಲಿಸು ಗುರುವೇ ಕಲಿಸು, ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಇಂಥ ಜೀವನದ ಮೌಲ್ಯ ತಿಳಿಸಲು ಗುರು ಅಂದ್ರೆ ಶಿಕ್ಷಕ ಬೇಕೇ ಬೇಕು. ಅಂಥ ಶಿಕ್ಷಕರ ಸಂಭ್ರಮಿಸೋ ದಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಗುರುಭ್ಯೋ ನಮಃ. ನಾನು ಗೌತಮ್ ಬ್ರಹ್ಮಾವರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಮಾತಿದೆ. ಈಗ ನಾವು ಹೇಳೋ ಈ ಗುರು ಅಂದ್ರೆ ಶಿಕ್ಷಕರ ಹಾದಿಯನ್ನ ಒಮ್ಮೆ ನಾವು ನೋಡಿದ್ರೆ ಅದೇ ನಮ್ಮೆಲ್ಲರಿಗೂ ದೊಡ್ಡ ದಾರಿದೀಪ. ಸರ್ವೇಪಲ್ಲಿ ರಾಧಾಕೃಷ್ಣನ್, ಈಶ್ವರಚಂದ್ರ ವಿದ್ಯಾಸಾಗರ್, ಸಾವಿತ್ರಿಬಾಯಿ ಪುಳೆ, ಸ್ವಾಮಿ ವಿವೇಕಾನಂದರು ಇವರೆಲ್ಲರ ಹೆಜ್ಜೆ ಗುರುತನ್ನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಶಿಕ್ಷಕರು ಏನು ಹೇಳೋದು ಇವರ ಬಗ್ಗೆ? ನಮ್ಮೆಲ್ಲರ ಹಣೆ ಬರಹವನ್ನ ತಿದ್ದಿ ಬರೆಯೋ ಬ್ರಹ್ಮ, ಗುರುಬ್ರಹ್ಮ ಈ ಗುರುಗಳು. ಅವರ ಪಾತ್ರ ನಮ್ಮೆಲ್ಲರ ಭವಿಷ್ಯದ ಅಡಿಪಾಯವೇ ಆಗಿದೆ. ಎಷ್ಟೋ ಜನರಿಗೆ ಶಿಕ್ಷಕರು ಬಾಳಿನ ದಾರಿದೀಪವೇ ಆಗಿಬಿಟ್ಟಿದ್ದಾರೆ. ವಿದ್ಯಾದಾನ ಬಹಳ ಶ್ರೇಷ್ಠ. ಯಾಕಂದ್ರೆ ನಮಗೆ ತಿಳಿದಿರೋ ಜ್ಞಾನವನ್ನ ಹಂಚೋ ಕೆಲಸ ಬಹಳ ಮಹತ್ವದ್ದು. ನಮ್ಮ ಯಶಸ್ಸಿನ ಹಸ್ತಾಕ್ಷರಕ್ಕೆ ನಾಂದಿ ಹಾಡೋರೆ ಈ ಗುರುಗಳು. ಅಂಥ ದಾರಿದೀಪವಾಗಿರೋ ಗುರುಗಳನ್ನ ಸಂಭ್ರಮಿಸೋ ಅಮೋಘವಾದ ದಿನ ಅಂದ್ರೆ ಅದು ಇಂದು ಶಿಕ್ಷಕರ ದಿನಾಚರಣೆ. ಹೌದು, ಇನ್ನು ಈ ಶಿಕ್ಷಕರ ದಿನಾಚರಣೆ ಯಾಕಿಷ್ಟು ವಿಶೇಷ ಅಂತ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಶಿಕ್ಷಣದ ಬಗ್ಗೆ ಅತ್ಯಂತ ಪ್ರೀತಿ, ಗೌರವ, ನಿಷ್ಠೆ ಹೊಂದಿದವರು. ಶಿಕ್ಷಕರಾಗಿ ತಮ್ಮ ಬಹುತೇಕ ಜೀವನವನ್ನ ಕಳೆದವರು. ಭಾರತದ ಅಗ್ರಗಣ್ಯ ಶಿಕ್ಷಕರಲ್ಲಿ ಮೊದಲಾಗಿ ಕಂಡುಬರೋ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಎಸ್, ಸೆಪ್ಟೆಂಬರ್ 5 ಇವರ ಹುಟ್ಟುಹಬ್ಬದ ವಿಶೇಷವಾಗಿ ಈ ಶಿಕ್ಷಕರ ದಿನಾಚರಣೆ ಜನ್ಮ ತಾಳಿತು. ಇಂಥ ಒಬ್ಬ ಮಹಾನ್ ಶಿಕ್ಷಕನ ಜೀವನ ಗಾಥೆ, ಅವರ ಮೇಲೆ ವಿದ್ಯಾರ್ಥಿಗಳು ಇಟ್ಟಿದ್ದ ಪ್ರೀತಿ ನೋಡಿದ್ರೆ ಎಂಥವರು ಬೆರಗಾಗ್ತಾರೆ. ಹೀಗೊಬ್ಬ ಶಿಕ್ಷಕನನ್ನ ಭಾರತ ಕಂಡಿತ್ತಲ್ಲ ಅನ್ನೋ ಹೆಮ್ಮೆ ಹುಟ್ಟುತ್ತೆ. ಅಂಥ ಶ್ರೇಷ್ಠ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಅವರ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ನೀವು ನೋಡಲೇಬೇಕು.
ರಾಧಾಕೃಷ್ಣನ್ ತಮಿಳುನಾಡಿನ ಕಿರುತ್ತಣಿಯಲ್ಲಿ ಅಂದು ಜನಿಸುತ್ತಾರೆ. ಬಾಲ್ಯದಲ್ಲಿ ತನ್ನ ಸ್ಕಾಲರ್ಶಿಪ್ ಹಣದಲ್ಲೇ ಓದಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿದ ಅವರು ಶಿಕ್ಷಣದ ಮೇಲೆ ಅಪಾರ ಪ್ರೀತಿ ಹೊಂದಿರೋ ವಿಶೇಷ ವ್ಯಕ್ತಿ ಅಂತಾನೆ ಹೇಳಬಹುದು. ಚೆನ್ನೈನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಜ್ಞಾನದಲ್ಲಿ BA MA ಪದವಿಯನ್ನ ಪಡೆಯುತ್ತಾರೆ. ಇನ್ನು ಮುಖ್ಯವಾಗಿ ಹೇಳಬೇಕೆಂದ್ರೆ ಸ್ನಾತಕೋತ್ತರ ಪದವಿಯಲ್ಲಿ ಇವರು ಮಂಡಿಸಿದ ಪ್ರಬಂಧ ದಿ ಎಥಿಕ್ಸ್ ಆಫ್ ವೇದಾಂತ ಇವರ ಜೀವನದ ದಿಕ್ಕನ್ನೇ ಮಹತ್ತರವಾಗಿ ಬದಲಿಸಿತು. 1918ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಆಯ್ಕೆಗೊಂಡರು. ಹೀಗೆ ಶಿಕ್ಷಕ ವೃತ್ತಿ ಜೀವನ ನಡೆಸಿ ದಿ ಫಿಲಾಸಫಿ ಆಫ್ ರವೀಂದ್ರನಾಥ್ ಟಾಗೂರ್ ಎಂಬ ಮೊದಲ ಪುಸ್ತಕವನ್ನು ಬರೀತಾರೆ. ನಂತರ ಇವರ ತತ್ವಜ್ಞಾನಕ್ಕೆ ಶರಣಾದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಧರ್ಮ ಹಾಗೂ ನೀತಿಶಾಸ್ತ್ರ ವಿಷಯದಲ್ಲಿ ಉಪನ್ಯಾಸ ನೀಡುವಂತೆ ಆಹ್ವಾನಿಸುತ್ತೆ ಇವರನ್ನ. ಇಷ್ಟಲ್ಲದೆ ಶಿಕ್ಷಣ ಆಯೋಗದ ಮುಖ್ಯಸ್ಥರಾಗಿಯೂ ಜೊತೆಗೆ ಸೋವಿಯತ್ ರಷ್ಯಾಗೆ ಭಾರತದ ರಾಯಭಾರಿಯಾಗಿಯೂ ಹೋಗ್ತಾರೆ ನಮ್ಮ ರಾಧಾಕೃಷ್ಣನ್ ಸರ್. ಈ ರೀತಿ ಬೆಳೆದ ಇವರು ಭಾರತದ ಉಪರಾಷ್ಟ್ರಪತಿಯೂ ಆಗಿ ಎಲ್ಲರ ಗಮನ ಸೆಳೆಯುತ್ತಾರೆ. ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ, ತತ್ವಜ್ಞಾನ, ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇನ್ನು ಅವರ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣ ಅಂದ್ರೆ ಇದು. ಹೌದು, ಉಪರಾಷ್ಟ್ರಪತಿಯಾಗಿ ದೆಹಲಿಗೆ ಹೊರಡುವ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಅವರನ್ನ ಕಳುಹಿಸಿಕೊಡಲು ಸಾರೋಟನ್ನ ತಂದು ಅಲಂಕರಿಸಿ ಕುದುರೆಯ ಬದಲು ತಾವೇ ಕುದುರೆಗಳಂತೆ ರಾಧಾಕೃಷ್ಣನ್ ಅವರು ಕುಳಿತ ಸಾರೋಟನ್ನ ಪ್ರೀತಿಪೂರ್ವಕವಾಗಿ ರೈಲ್ವೆ ನಿಲ್ದಾಣದವರೆಗೂ ಎಳೆದುಕೊಂಡು ಹೋಗಿ ಭಾವಪೂರ್ಣ ವಿದಾಯವನ್ನ ಹೇಳ್ತಾರೆ. ಈ ಸನ್ನಿವೇಶವನ್ನ ಕಂಡು ರಾಧಾಕೃಷ್ಣನ್ ಅವರು ಭಾವುಕರಾಗಿದ್ರಂತೆ. ಅವರು ಆಗಾಗ ಈ ಸಂದರ್ಭವನ್ನ ನೆನೆಸಿಕೊಳ್ತಾನೆ ಇರ್ತಾರೆ. ನೋಡಿದ್ರಲ್ಲ, ಒಬ್ಬ ಶಿಕ್ಷಕನ ಮೇಲೆ ವಿದ್ಯಾರ್ಥಿಗಳು ಎಷ್ಟೆಲ್ಲ ಪ್ರೀತಿ ಇಟ್ಟಿದ್ದಾರೆ ಅಂತ. ಆರ್ಡರ್ ಆಫ್ ಮೆರಿನ್, ನೈಟ್ ಆಫ್ ದಿ ಆರ್ಮಿ, ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರೋ ಇವರು ಬ್ರಹ್ಮ ವಿದ್ಯಾಸಾಗರ ಅನ್ನೋ ಬಿರುದಿಗೂ ಪಾತ್ರರಾದ ಶ್ರೇಷ್ಠ ಶಿಕ್ಷಕ. ಇಂಥ ಒಬ್ಬ ಹೆಮ್ಮೆಯ ಗುರು, ಮಹಾಗುರು
ನಮ್ಮ ಭಾರತಕ್ಕೆ ಹೆಮ್ಮೆ ತಂದು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಇಂಥ ರಾಧಾಕೃಷ್ಣನ್ ಅವರು ಯಾವಾಗಲೂ ಹೇಳೋ ಮಾತಿದು, ಎಲ್ಲ ಶಿಕ್ಷಕರನ್ನ ಸದಾಕಾಲ ಎಚ್ಚರಿಸೋ ಮಾತಾಗಿದೆ. ಅದೇ, ನಿಜವಾದ ಗುರುಗಳು ನಮ್ಮ ಬಗ್ಗೆ ಯೋಚಿಸಲು ಸಹಾಯ ಮಾಡುವವರು ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಗುರುಭ್ಯೋ ನಮಃ. ಮತ್ತೆ ಮುಂದುವರಿಯುತ್ತೆ ವಿರಾಮದ ನಂತರ. ವಿರಾಮದ ನಂತರ ಗುರುಭ್ಯೋ ನಮಃ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಶಿಕ್ಷಕರ ಹಾದಿಯು ಅಷ್ಟೇ ಸ್ಫೂರ್ತಿದಾಯಕ. ಸಮಾಜದಲ್ಲಿ ಶಿಕ್ಷಣ ಕ್ರಾಂತಿ ನಡೆಸಿದವರ ಹಾದಿ ಹೇಗಿತ್ತು ನೀವೇ ನೋಡಿ. ಇವರು ಭಾರತ ದೇಶ ಕಂಡ ಮಹಾನ್ ವಿದ್ವಾಂಸರು, ಲೇಖಕರಾಗಿ ಸಮಾಜ ಸುಧಾರಕರಾಗಿ ಬೆಳೆದ ಇವರು ಮಹಾನ್ ದೇಶಪ್ರೇಮಿಯೂ ಆಗಿದ್ದಾರೆ. ಅವರೇ ಅದ್ಭುತವಾದ ಗುರು ಈಶ್ವರ್ ಚಂದ್ರ ವಿದ್ಯಾಸಾಗರ್. ಮಿಡ್ನಾಪುರ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಇವರ ಜನನವಾಗುತ್ತೆ. 9ನೆಯ ವಯಸ್ಸಿನಲ್ಲಿ ಇವರನ್ನ ಕಲ್ಕತ್ತೆಗೆ ಕರೆತಂದು ಅಲ್ಲಿನ ಸಂಸ್ಕೃತ ಮಹಾಪಾಠಶಾಲೆಗೆ ಸೇರಿಸಲಾಗುತ್ತೆ. ಕಷ್ಟಗಳ ನಡುವೆಯೇ ವ್ಯಾಸಂಗ ಮುಂದುವರೆಸಿ ಓದಿದ ಇವರು 19ನೇ ವಯಸ್ಸಿನಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ. ಅವಾಗಲೇ ವಿದ್ಯಾಸಾಗರರೆಂಬ ಪ್ರಶಸ್ತಿ ಗಳಿಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಗ್ತಾರೆ. ಈ ರೀತಿ ಬೆಳೆದವರು 30ನೆಯ ವಯಸ್ಸಿನಲ್ಲಿ ಫೋರ್ಟ್ ವಿಲಿಯಂ ಕಾಲೇಜಿನ ಮುಖ್ಯ ಪಂಡಿತರಾಗ್ತಾರೆ. ಶಿಕ್ಷಣ ತಜ್ಞರಾಗಿ, ವ್ಯಾಪಾರಿಯಾಗಿ, ಬರಹಗಾರರಾಗಿ, ದಾನಿಯೂ ಆಗಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ ಶಿಕ್ಷಕರಾಗಿದ್ದರು. ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ಈಶ್ವರ್ ಚಂದ್ರರು ಕೈಗೊಂಡ ಕಾರ್ಯಕ್ರಮಗಳು ಅವರನ್ನ ಚಿರಸ್ಮರಣೀಯರನ್ನಾಗಿ ಮಾಡಿವೆ. ಸ್ತ್ರೀ ವಿದ್ಯಾಭ್ಯಾಸಕ್ಕಾಗಿ ಚಳುವಳಿ ನಡೆಸುತ್ತಿದ್ದ ಡ್ರಿಂಕ್ ವಾಟರ್ ಬೆಥೂನ್ ಎಂಬವರೊಂದಿಗೆ ವಿದ್ಯಾಸಾಗರರು ಸೇರಿದ್ರು. ಬೆಥೂನರ ಹೆಸರಿನಲ್ಲಿ ನಡೆಯುತ್ತಿದ್ದ ಬಾಲಿಕಾ ಶಾಲೆಯ ವ್ಯವಸ್ಥೆಯ ಹೊಣೆ 1851ರಲ್ಲಿ ಇವರ ಮೇಲಿತ್ತು. ಭಾರತದ ನವೋದಯದ ಮಹಾನ್ ಚೇತನ ಅಂದ್ರೆ ಅದು ಈಶ್ವರ್ ಚಂದ್ರ ವಿದ್ಯಾಸಾಗರ್. ಇನ್ನೂ ಸ್ವಾರಸ್ಯಕರ ಸಂಗತಿಯೊಂದನ್ನ ಹೇಳೋದಾದ್ರೆ, ಮಹಿಳೆಯರನ್ನ ಶಿಕ್ಷಣದಿಂದ ವಂಚಿಸಿದ್ರೆ ಅಂತಹ ಸಮಾಜ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಅರಿತು ಕೇವಲ 3 ಹೆಣ್ಣು ಮಕ್ಕಳಿಗೆ ಶಾಲೆಯನ್ನ ತೆರೆದು ಸಮಾಜದಲ್ಲಿದ್ದ ಅಂಧಕಾರವನ್ನ ಹೊಡೆದೋಡಿಸಲು ಮುಂದಾಗ್ತಾರೆ. ಈ ವಿದ್ಯಾಸಾಗರ್ ಮತ್ತೆ ತನ್ನ ಮಗನಿಗೆ ವಿಧವೆಯ ಜೊತೆ ಮದುವೆ ಮಾಡಿಸುವ ಮೂಲಕ ವಿಧವಾ ವಿವಾಹವನ್ನ ಪ್ರೇರೇಪಿಸಿದ ಮಹಾನ್ ವ್ಯಕ್ತಿ ಹಾಗೂ ಶಕ್ತಿಯಾಗಿ ಬಿಟ್ಟರು ನಮ್ಮ ಈಶ್ವರ್ ಚಂದ್ರ ವಿದ್ಯಾಸಾಗರ್.
ನಾವೆಲ್ಲರೂ ಶಿಕ್ಷಕರ ದಿನಾಚರಣೆ ಅಂತ ಸಂಭ್ರಮಿಸ್ತೀವಿ. ಆದರೆ ಅವರು ಮನುಷ್ಯನನ್ನಾಗಿ ಮಾಡುವ ಪ್ರಕ್ರಿಯೆ ಇದ್ದರೆ ಅದು ಶಿಕ್ಷಣ ಅಂತ ಹೇಳ್ತಾರೆ. ಈ ಯುಗದ ಯಾವುದೇ ಅಕ್ಷರಸ್ಥ ಸ್ತ್ರೀ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಲೇಬೇಕಾದ ಧೀಮಂತ ವ್ಯಕ್ತಿ ಯಾರಾಗಬೇಕು ಅಂದ್ರೆ ಅದು ಈಶ್ವರ್ ಚಂದ್ರ ವಿದ್ಯಾಸಾಗರ್. ಇನ್ನು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರ ಜೀವನದಲ್ಲಿ ನಡೆದ ಒಂದು ಸ್ವಾರಸ್ಯಕರ ಘಟನೆ ಅಂದ್ರೆ ಅದು ಇವರ ಹಾಗೂ ತಾಯಿ ಭಗವತಿ ನಡುವೆ ಬಾಲ್ಯದಲ್ಲಿ ನಡೆದ ಒಂದು ಸಂಭಾಷಣೆ. ಈಶ್ವರ್ ಚಂದ್ರ ಒಮ್ಮೆ ಊರಿನಲ್ಲಿ ಆಭರಣ ತೊಟ್ಟ ವಧುವನ್ನ ನೋಡಿ ಇಂಥ ಆಭರಣಗಳನ್ನ ತೊಡಬೇಕೆಂಬ ಆಸೆ ಅಮ್ಮನಿಗೂ ಇರುತ್ತೆ ಅಂತ ಭಾವಿಸ್ತಾರೆ. ಚೆನ್ನಾಗಿ ಓದಿ ಅವರ ಗುರಿ ತಲುಪಿ ಶಿಕ್ಷಕರಾಗಿದ್ದಾಗ ತನ್ನ ತಾಯಿ ಬಳಿ ಕೇಳ್ತಾರೆ, ಅಮ್ಮ ನಿನಗೆ ಯಾವ ರೀತಿಯ ಆಭರಣ ಬೇಕೆಂದು. ಆಗ ಅಮ್ಮ ಹೇಳ್ತಾರೆ, ನನಗೆ ಆಭರಣ ತೊಡುವ ಆಸೆ ಇಲ್ಲ, ಆಭರಣದ ಬದಲಾಗಿ ಈ ಮೂರನ್ನ ಮಾಡು ಅಂತ ಹೇಳ್ತಾರೆ. ಯಾವುದಮ್ಮ ಅಂತ ಈಶ್ವರ್ ಚಂದ್ರ ಕೇಳಿದಾಗ ತಾಯಿ ಹೇಳ್ತಾರೆ, ಎಲ್ಲರ ಭವಿಷ್ಯಕ್ಕಾಗಿ ಶಿಕ್ಷಣ ನೀಡೋ ಒಂದು ಶಾಲೆ, ಆರೋಗ್ಯ ಭಾಗ್ಯಕ್ಕಾಗಿ ಒಂದು ಆಸ್ಪತ್ರೆ, ಅನಾಥರಿಗಾಗಿ ಒಂದು ಅನಾಥಾಶ್ರಮ ಕಟ್ಟಿಸು ಅಂತಾರೆ. ಮುಂದೆ ಇದನ್ನೇ ಧ್ಯೇಯವಾಗಿಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಶಿಕ್ಷಣ ಸಮಾಜದ ತೊಡಕುಗಳ ವಿರುದ್ಧ ಹೋರಾಡ್ತಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಜೀವನದ ಅಮೂಲ್ಯ ಸಂಪತ್ತು. ಅದರ ಆಗಮನವು ವೈಯಕ್ತಿಕ ಮಟ್ಟದಲ್ಲಿ ಕಲ್ಯಾಣವನ್ನ ಖಚಿತಪಡಿಸುತ್ತೆ, ಆದರೆ ಸಮಾಜದ ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ ಅಂತ. ಒಬ್ಬ ಶ್ರೇಷ್ಠ ಶಿಕ್ಷಕನ ಅದ್ಭುತವಾದ ಮಾತಲ್ವಾ. ಇವರ ವ್ಯಕ್ತಿತ್ವ ಎಷ್ಟು ವಿಶೇಷ ಹಾಗೂ ಗೌರವಯುತವಾಗಿತ್ತೆಂದ್ರೆ ಹೂಗ್ಲಿ ನದಿಯ ಮೇಲಿನ ಸೇತುವೆಗೆ ಇವರ ಹೆಸರನ್ನಿಡಲಾಗುತ್ತೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರನ್ನ ಈ ಹೆಸರನ್ನ ಆ ಸೇತುವೆಗೆ ಇಡಲಾಗುತ್ತೆ. ಈಶ್ವರ್ ಚಂದ್ರರ ಔದಾರ್ಯ ಅವರ ಹೆಸರನ್ನ ಮನೆ ಮಾತಾಗಿಸಿಬಿಟ್ಟಿತು. ಅವರ ವೃತ್ತಿ ಜೀವನದ ಆದಾಯದ ಬಹುಭಾಗ ವಿಧವೆಯರ, ಅನಾಥರ, ದಿಕ್ಕಿಲ್ಲದವರ, ಇಂದು ಬೇರೆ ಬೇರೆ ಕಷ್ಟದಲ್ಲಿರುವವರ ಕಣ್ಣೀರು ಒರೆಸಲು ಹೋಗ್ತಿತ್ತು. ಅವರ ಸಹಾನುಭೂತಿ ಮಾನವ ಕುಲದ ಎಲ್ಲೆಯೊಳಗೆ ನಿಂತಿರಲಿಲ್ಲ.
ಈಗ ಹೇಳೋ ಈ ವಿಷಯಗಳಾವುವು ಅತಿಶಯೋಕ್ತಿಯಲ್ಲ, ಬದಲಾಗಿ ಈಶ್ವರ್ಚಂದ್ರ ವಿದ್ಯಾಸಾಗರ್ ಎಂಬ ಮಹಾನ್ ಶಿಕ್ಷಕನ ಶಕ್ತಿಯ ವ್ಯಕ್ತಿತ್ವ. ಹೌದು, ಕರುಗಳಿಗೆ ಹಾಲು ದೊರಕಲಿ ಎಂದು ಅನೇಕ ವರ್ಷಗಳ ಕಾಲ ಅವರು ಹಾಲನ್ನೇ ಕುಡಿಯಲಿಲ್ಲ. ಕುದುರೆಗಳಿಗೆ ಕಷ್ಟ ಕೊಡಬೇಕಾಗುತ್ತದೆಂದು ಗಾಡಿಯನ್ನೇ ಹತ್ತುತ್ತಿರಲಿಲ್ಲ. ಸ್ವಾತಂತ್ರ್ಯ ಪ್ರೇಮಿ ಮೇಲಾಧಿಕಾರಿಗಳೊಡನೆ ಭಿನ್ನಾಭಿಪ್ರಾಯ ಬೆಳೆದಿದ್ದರಿಂದ ಸಂಸ್ಕೃತ ಕಾಲೇಜಿನ ಪ್ರಿನ್ಸಿಪಲ್ ಪದವಿಯನ್ನೇ ತ್ಯಾಗ ಮಾಡಿ ಹೊರನಡೆದವರು ಈ ಈಶ್ವರ್ಚಂದ್ರ ವಿದ್ಯಾಸಾಗರ್. ತಮ್ಮ ತಾಯಿಯನ್ನ ಕಂಡರೆ ಅವರಿಗೆ ಬಹಳ ಪ್ರೀತಿ. ತಾನು ತಮ್ಮನ ವಿವಾಹ ಸಮಯದಲ್ಲಿ ಹಾಜರಿರುವನೆಂದು ತಾಯಿಗೆ ವಾಗ್ದಾನ ಮಾಡಿದ್ದರಿಂದ ಯಾವ ಪ್ರಾಣಾಪಾಯಕ್ಕೂ ಹೆದರದೆ ದೋಣಿ ಸಿಕ್ಕದೆ ಹೋದ್ದರಿಂದ ಹುಚ್ಚು ಪ್ರವಾಹ ಬಂದಿದ್ದ ದಾಮೋದರ ನದಿಯನ್ನೇ ಈಜಿ ದಾಟಿ ತಮ್ಮ ಮಾತನ್ನ ಉಳಿಸಿಕೊಂಡವರು ಅವರು. ಇನ್ನು ಹೇಳಬೇಕೆಂದ್ರೆ ಸರಳತೆಯ ಮೂರ್ತಿಯೇ ಆಗಿದ್ರು ಅವರು. ವಿದ್ಯಾಸಾಗರ ಎಂಬ ಹೆಸರಿಗೆ ತಕ್ಕಂತೆ ಅವರು ವಿದ್ಯೆಯ ಸಾಗರವೇ ಆಗಿದ್ರು ನಮ್ಮ ಈಶ್ವರ್ಚಂದ್ರ ವಿದ್ಯಾಸಾಗರ್. ಇವರಿಬ್ಬರಷ್ಟೇ ಅಲ್ಲ, ಇವರಂತೆ ಅನೇಕ ಮಹಾನ್ ಶಿಕ್ಷಕರು ಭಾರತದ ಶಿಕ್ಷಣ ಕ್ರಾಂತಿಗೆ ಕೊಡುಗೆ ನೀಡಿದ್ದಾರೆ. ಮಹಾನ್ ಶಿಕ್ಷಕರಾಗಿ ಜನಮಾನಸದಲ್ಲಿ ಮೆರೆದಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರನ್ನ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ನಾವು ಕರೆಯುತ್ತೇವೆ. ಅವರು ಭಾರತೀಯ ಇತಿಹಾಸದಲ್ಲಿ ಅತ್ಯುತ್ತಮ ಶಿಕ್ಷಕರಲ್ಲಿ ಒಬ್ಬರಾಗಿ ಮೆರೆದವರು. ಭಾರತದಲ್ಲಿ ಕ್ರಾಂತಿಯನ್ನ ಮಾಡಿ ಅವರ ಪತಿಯೊಂದಿಗೆ 1848ರಲ್ಲಿ ಶಾಲೆಯನ್ನ ತೆರೆಯುತ್ತಾರೆ. ಅಲ್ಲಿ ಅವರು ಸಮಾಜದಲ್ಲಿ ಅಸ್ಪೃಶ್ಯ ಹುಡುಗಿಯರನ್ನ ಸೇರಿಸಿದ್ರು. ಆಗಲೇ ಅನೇಕ ಜನರು ಇದನ್ನ ವಿರೋಧಿಸಿದ್ರು ಕೂಡ. ಆದರೆ ಈ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಧೃತಿಗೆಡಲಿಲ್ಲ, ಗಾಬರಿಯಾಗಲಿಲ್ಲ. ಶಾಲೆಯಲ್ಲಿ ಕಲಿಸುವುದನ್ನು ಮುಂದುವರಿಸಿದ್ರು. ನಂತರ ಅವರು ಇನ್ನೂ 5 ರೀತಿಯ ಶಾಲೆಗಳನ್ನು ತೆರೆದ್ರು. ಭಾರತದ ಜನಪ್ರಿಯ ಶಿಕ್ಷಕಿಯಾಗಿ ಹೊರಹೊಮ್ಮಿದ್ರು. ಮೇಲ್ವರ್ಗದವರಿಂದ ಆಗಾಗ ಅವಮಾನಕ್ಕೊಳಗಾದ ಕಾರಣ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರ ಪಯಣ ಸುಲಭವಾಗಿರಲಿಲ್ಲ. ಆಕೆಯ ಪ್ರಯತ್ನವನ್ನ ಬ್ರಿಟಿಷ್ ಸರ್ಕಾರ ಮೆಚ್ಚಿತ್ತು. ಮಹಿಳೆಯರ ಮೇಲೆ, ಅದರಲ್ಲೂ ಕೆಳವರ್ಗದ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ವಿರುದ್ಧ ಅವರು ತಮ್ಮ ಬಲವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವರ ಮಹಾನ್ ಶಿಕ್ಷಣ ಕ್ರಾಂತಿಗೆ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯ ಎಂದು ಹೆಸರಿಡಲಾಗಿದೆ.
ಕಲಿಕೆಯ ಕೊರತೆಯು ಸ್ಥೂಲವಾದ ಮೃಗೀಯತೆಯಲ್ಲದೆ ಬೇರೇನೂ ಅಲ್ಲ. ಜ್ಞಾನ ಸಂಪಾದನೆಯ ಮೂಲಕವೇ ತನ್ನ ಕೆಳಮಟ್ಟದ ಸ್ಥಿತಿಯನ್ನ ಕಳೆದುಕೊಂಡು ಉನ್ನತವಾದದ್ದನ್ನ ಸಾಧಿಸ್ತಾನೆ ಅಂತ ಶಿಕ್ಷಣದ ಮಹತ್ವವನ್ನ ಹೇಳ್ತಾರೆ ಸಾವಿತ್ರಿಬಾಯಿ ಫುಲೆ. ಇನ್ನು ಹಾಗೆ ಇನ್ನೊಬ್ಬ ಮಹಾನ್ ಶಿಕ್ಷಕ ಇವರು. ಯುವ ಜನಕ್ಕೆ, ಯುವ ಶಕ್ತಿಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ಇದ್ದ ಶ್ರೇಷ್ಠ ಗುರು ಸ್ವಾಮಿ ವಿವೇಕಾನಂದರು. ಮಹಾನ್ ಭಾರತೀಯ ಸುಧಾರಕರಲ್ಲಿ ಒಬ್ಬರು ಮಾತ್ರವಲ್ಲದೆ ಅವರು ತಮ್ಮ ಅಪ್ರತಿಮ ಬುದ್ಧಿಶಕ್ತಿಗೆ ಹೆಸರುವಾಸಿಯಾಗಿದ್ದರು ಮತ್ತು ಭಾರತದ ಅತ್ಯುತ್ತಮ ಶಿಕ್ಷಕರಲ್ಲಿ ಒಬ್ಬರಾಗಿ ಮೂಡಿಬಂದವರು. ಅತ್ಯಂತ ಜನಪ್ರಿಯ ಶಿಕ್ಷಕರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪಿಸುತ್ತಾರೆ. 1863ರಲ್ಲಿ ಜನವರಿ 18ರಂದು ಜನಿಸಿದ ಇವರು ಇಡೀ ಭಾರತಕ್ಕೆ ಒಂದು ಅಮೋಘವಾದ ನಿಧಿ ಎಂದರೆ ತಪ್ಪಾಗಲಾರದು. ಅವರು ಸ್ಥಾಪಿಸಿದ ಮಠದಲ್ಲಿ ಅವರ ಅನುಯಾಯಿಗಳು ಮತ್ತು ಸನ್ಯಾಸಿಗಳು ಪ್ರಾಯೋಗಿಕ ವೇದಾಂತವನ್ನ ಕಲಿಸಲು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸಲು ಒಟ್ಟಾಗಿ ಸೇರ್ತಾರೆ. ಗುರುಕುಲ ಪದ್ಧತಿಯನ್ನ ಪ್ರತಿಪಾದಿಸಿದ ಅವರು ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಓದುವ ಮತ್ತು ಒಟ್ಟಿಗೆ ವಾಸಿಸುವ ಗುರುಕುಲ ಪದ್ಧತಿಯನ್ನ ಪ್ರತಿಪಾದಿಸುತ್ತಾರೆ. ಇದೇ ಗುರು ಅಂದ್ರೆ ಶಿಕ್ಷಕನ ಕುರಿತು ಅವರೊಂದು ಮಾತು ಹೇಳ್ತಾರೆ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಅಂತ ಅವ್ರು ಹೇಳ್ತಾರೆ. ಇವರೆಲ್ಲರೂ ನೋಡಿ ಭಾರತ ಕಂಡ ಹೆಮ್ಮೆಯ ಶಿಕ್ಷಕರು, ಶಿಕ್ಷಣದ ಕ್ರಾಂತಿ ನಡೆಸಿದವರು, ಶಿಕ್ಷಕರಾಗಿ ನಮ್ಮ ನಿಮ್ಮಂತಹ ಅನೇಕ ಜನರ ಬಾಳನ್ನ ಬೆಳಗಿಸಿದವರು. ಅದಕ್ಕೆ ನಾವು ಹೇಳುವುದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ. ಬಾಳ ಬೆಳಗಿಸಿದ, ತಿದ್ದಿ ಬುದ್ಧಿ ಕಲಿಸಿದ ಶ್ರೇಷ್ಠರೇ ಆಗಿರುವ ಶಿಕ್ಷಕರೆಲ್ಲರಿಗೂ ದೊಡ್ಡ ಸಲಾಂ. ನೋಡಿದ್ರಲ್ಲ, ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯೋ ಶಿಕ್ಷಕರ ಕಥೆ. ಇಂಥ ಮಹಾನ್ ಶಿಕ್ಷಕರನ್ನ ನಿಮ್ಮೆಲ್ಲರ ಶಿಕ್ಷಕರಿಗೆ ದೊಡ್ಡ ಸಲಾಂ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.